ಕೋಲ್ಡ್ ಸೀಸನ್ ಬಂದಾಗ ನಾವೇನು ತಿನ್ನಬೇಕು, ರೈನಿ ಸೀಸನಲ್ಲಿ ಈಗ ಮಳೆಗಾಲದಲ್ಲಿ ಸ್ವಲ್ಪ ಹೀಟು ಜಾಸ್ತಿ ಇದೆ ಒಂದು ಕಡೆಯಿಂದ ನೀರು ಇದೆ ಇದರಲ್ಲಿ ಏರಲ್ಲಿ. ಸೊ ಹಾಗೇನಾಗುತ್ತೆ, ನೀರು ಅಕ್ಯುಮುಲೇಟ್ ಆಗ್ತಾ ಇರ್ತದೆ. ಈ ಟೈಮಲ್ಲಿ ಜಾಸ್ತಿ ಒಂದು ರೀತಿಯಾದ ಭೂಮಿ ನೋಡಿ, ಮೈಗೆ ನೀರು ಹಾಕೊಂಡಾಗ, ಬಿಸಿನೀರು ತಣ್ಣೀರು ಹಾಕಿದಾಗ ಏಕ್ದಮ್ ನಮಗೆ ಒಂಥರ ಬಿಸಿ ಫೀಲ್ ಆಗುತ್ತೆ. ಸೇಮ್ ಥಿಂಗ್ ವಿಲ್ ಹ್ಯಾಪನ್ ಟು ಭೂಮಿಗೂ. ಭೂಮಿ ಮೇಲೆ ನೀರು ಬಿದ್ದು ಕೂಡಲೇ ಬಿಸಿ ಹೊರಗಡೆ ಬರುತ್ತೆ. ಆ ಬಿಸಿ ಎಲ್ಲಿ ಹೋಗುತ್ತೆ? ನಮ್ಮ ಶರೀರ ಪ್ರವೇಶ ಮಾಡುತ್ತೆ. ಪ್ರತಿ ಒಂದೊಂದು ವಸ್ತು ಏನಿದೆ ಎಲ್ಲದಲ್ಲಿ ಪ್ರವೇಶ ಮಾಡಿಬಿಡುತ್ತೆ. ಹಂಗೆ ಮಾಡಿದಾಗ ಏನಾಗುತ್ತೆ, ನಮಗೆ ಹೀಟ್ ಜಾಸ್ತಿ ಆಗ್ತದೆ. ಹೀಟ್ ಜಾಸ್ತಿ ಆದಾಗ ವಾಯುನ ಹೋಗ್ಲಿಕ್ಕೆ ಬಿಡೋದಿಲ್ಲ. ಅದು ವಾಯು ಹೋಗದೇ ಇದ್ದಾಗ ಏನಾಗುತ್ತೆ, ಫುಲ್ಲು ಕಫ ಲೇಪ ಆಗಿಬಿಡುತ್ತೆ. ಆಗ ಬಾಡಿಲಿ ಸ್ಟಿಫ್ನೆಸ್ ಬರೋದು ಅದೆಲ್ಲ ಶುರು ಆಗುತ್ತೆ. ಈಗ ಇನ್ನೂ ಕೆಲವರನ್ನ ಕಾಡುವಂಥ ಸಮಸ್ಯೆ ಆಗಲೇ ಹೇಳಿದ್ರಿ, ತುರಿಕೆಗಳು, ಅದೇ ಫಂಗಲ್ ಇನ್ಫೆಕ್ಷನ್. ಹೌದು, ಅದಕ್ಕೇನು ಕಪ್ಪು ಬಣ್ಣ ಅಂತ ಹೇಳಿದ್ರಿ. ಕಪ್ಪು ಬಣ್ಣ ಫಂಗಲ್ ಇನ್ಫೆಕ್ಷನ್ಗೆ ಕ್ಯೂರ್ ಮಾಡುತ್ತೆ. ಎಲ್ಲಿ ಅದನ್ನು ಹಾಕಬೇಕು, ಹೇಗೆ? ಸ್ಕಿನ್ ಪಾಯಿಂಟ್ ಅಂತ ಇದೆ ಇಲ್ಲಿ. ಇದು ಸ್ಕಿನ್ ಪಾಯಿಂಟ್ ಇದೆ. ಲಿಟಲ್ ಫಿಂಗರ್, ರೈಟ್ ಹ್ಯಾಂಡ್, ಮಿಡಲ್ ಜಾಯಿಂಟ್, ಇದು ಸ್ಕಿನ್ ಪಾಯಿಂಟ್. ಇಲ್ಲಿಗೆ ನೀವು ಬ್ಲ್ಯಾಕ್ ಹಾಕಿದ್ರೆ ಅದು ಆಲ್ಮೋಸ್ಟ್ ಸ್ಕಿನ್ಗೆ ಎಲ್ಲ ಕಡೆಗೂ ಅದು ಇದಾಗುತ್ತೆ. ಮತ್ತು ಇನ್ನೊಂದು ಹೇಳಬೇಕಂತಿದೆ ನಾನು, ಈಗ ಭೂಮಿಯಲ್ಲಿ ಒಂದು ಎನರ್ಜಿ ಏನು ಹೊರಗೆ ಬರೋದಿರುತ್ತೆ ಅದು ನಾರ್ಮಲ್ ಇತ್ತು. ಭೂಮಿ ಎಷ್ಟು ಹೊರಗಡೆ ಹಾಕಬೇಕಿತ್ತು ಅಷ್ಟೇ ಹಾಕ್ತಿತ್ತು. ಇವತ್ತಿನ ದಿನ ನಾವೇನು ಮಾಡಿಬಿಟ್ಟಿದ್ದೀವಿ ಅಂದರೆ, ಇನ್ನೊಂದು ಏನಂತ ಹೇಳಿದ್ರೆ, ಪೆಟ್ರೋಲ್ ಹರಿದು ಹೋಗೋಂಥ ಸ್ಥಳ ಏನಿದೆ ಭೂಮಿ ಒಳಗಡೆ, ದಟ್ ಈಸ್ ಕಾಲ್ಡ್ ದಿ ಅಂತ ಡೇಂಜರಸ್ ಪ್ಲೇಸ್. ಅದು ಅಲ್ಲಿ ಮನೆ ಕಟ್ಟಬಾರ್ದು. ಅದಕ್ಕೆ ಮೊದಲಿನವ್ರು ಏನು ಮಾಡಿದ್ರು, ಇಲ್ಲ ಅದು ನಾಗಬೀದಿ ಅಂತ ಹೇಳ್ಬಿಡೋರು, ಆ ಥರ ಎಲ್ಲ ಹೇಳಿ ತಪ್ಪಿಸ್ತಿದ್ರು. ಬಿಕಾಸ್ ಅಲ್ಲಿ ಹರಿತಿತ್ತು ಅಂತ. ಯಾಕೆಂದರೆ ಅಲ್ಲಿ ಮನೆ ಕಟ್ಟಿದಾಗ ಅಲ್ಲಿ ಎನರ್ಜಿ ಹೊರಗಡೆ ನೆಗೆಟಿವ್ ಎನರ್ಜಿ ಜಾಸ್ತಿ ಬರ್ತದೆ. ಕೊಳೆತ ಅಂಶ ಅಲ್ವಾ ಅದು. ಆ ಕೊಳೆತ ಅಂಶದಿಂದ ಬರುವ ಒಂದು ಎನರ್ಜಿ ಹೊರಗಡೆ ಅದು ತುಂಬ ಹಾನಿ ಮಾಡುತ್ತೆ ಬಾಡಿ. ಅಂಥ ಕಡೆ ಮನೆ ಕಟ್ಟಿದವ್ರಿಗೆ ಕ್ಯಾನ್ಸರ್ ಬರೋದು ಜಾಸ್ತಿ. ಸೊ ನೀವು ಎಲ್ಲಿ ಬೇಕಾದ್ರೂ ನೋಡಿ ಅಂತ ಆ ಸ್ಪಾಟಲ್ಲಿ ಇದ್ದವ್ರಿಗೆ ಮನೆ ಮಂದಿ ಎಲ್ರಿಗೂ ಕ್ಯಾನ್ಸರ್ ಬಂದಿರೋದು ಉಂಟು. ಹಾಗೆ ಆಗ್ತದೆ. ಸೊ ಈಗೇನಾಗಿದೆ, ಭೂಮಿಯಲ್ಲಿ ಎಲ್ಲ ಕಡೆ ನಾವು ಹೊಂಡ ತೋಡ್ತಾ ಇದ್ವಿ. ಬಿಗ್ಗೆಸ್ಟ್ ಡೇಂಜರ್ ಕ್ರಿಯೇಟ್ ಮಾಡ್ಕೋತಾ ಇದ್ವಿ, ಆಯಿತಾ. ಇದು ಪೈಪ್ಲೈನ್ ಹಾಕಿ ಹೊಂಡ ತೋಡ್ತೀವಿ. ಆಮೇಲೆ ಎಂಥದ್ದು ನೀರು, ಪ್ರತಿ ಒಂದಕ್ಕೂ ನಾವು ಎಲ್ಲ ಕಡೆ ಹೋಲ್ ಮಾಡಿಬಿಟ್ಟಿದ್ದೀವಿ ಭೂಮಿಯನ್ನು. ಈಗ ಎನರ್ಜಿ ಏನಾಗ್ತಿದೆ, ಎಲ್ಲ ಕಡೆಯಿಂದನೂ ಹೊರಗೆ ಬರ್ತಾ ಇದೆ. ಆದ ಕಾರಣ ಇವತ್ತು ಹೈಯೆಸ್ಟ್ ಕ್ಯಾನ್ಸರ್ ರೇಟ್ ನಾವು ನೋಡ್ತಾ ಇದ್ದೀವಿ. ಇದನ್ನು ನಾವೇ ಮಾಡಿಕೊಂಡದು. ಬಟ್ ಅದನ್ನು ತಡೆ ಹಿಡೀಲಿಕ್ಕೆ ಯೋಗದಲ್ಲಿ, ಆಯುರ್ವೇದದಲ್ಲಿ ಮತ್ತು ಅಕ್ಯುಪ್ರೆಷರ್, ಕಳೆಥೆರಪಿಯಿಂದ ಸಾಧ್ಯ ಇದೆ. ಹೌ ದೇ ಕ್ಯಾನ್ ಡೂ ಅಂತ ಹೇಳಿದ್ರೆ, ಈಗ ಪ್ರಾಣಾಯಾಮ ಎಲ್ಲ ಮಾಡ್ತೀವಲ್ಲ, ಅದರಿಂದ ನಾವು ನೆಗೆಟಿವ್ ಎನರ್ಜಿನ ಹೊರಗೆ ಹಾಕೋ ಅಂತ ಒಂದು ವಿಚಾರ ಇದೆ. ಹೇಗೆ ಹೊರಗಡೆ ಹಾಕ್ಬೋದು, ಹೇಗೆ ಒಳ್ಳೆ ಗಾಳಿ ತಗೊಳ್ಬೋದು ಅದನ್ನು ಮಾಡೋದ್ರಿಂದ ಸ್ವಲ್ಪ ಬೆಟರ್ ಆಗ್ಬೋದು. ಸೊ ಕ್ಯಾನ್ಸರ್ ಈಸ್ ಒನ್ ಆಫ್ ದ ರೀಸನ್ ಅದು ಅಂತ ಇವಾಗಿನ ಇದರಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ಈ ಒಂದು ಚಿಕಿತ್ಸೆನ ಕಳೆದ ಕೆಲವಾರು ತಿಂಗಳು ಅಥವಾ ವರ್ಷಗಳಿಂದ ಮಾಡ್ತಾ ಇದ್ರಿ. ತಾವು ನೋಡಿರುವಂಥ ವಿಶೇಷವಾದಂಥ ಘಟನೆಗಳು? ವಿಶೇಷವಾದ ಘಟನೆ ಅಂತ ಹೇಳಿದ್ರೆ, ನಾನು ಹೇಳಿದೆ ಅಲ್ಲ, ಒಂದು ಕೋಮಾ ಪೇಷಂಟು 6 days ಕೋಮಾದಲ್ಲಿದ್ದರು. ಆಮೇಲೆ 7th day ಹೋಗಿ ನಮ್ಮ ಹೀಲರ್ ಹತ್ರ ನಾನು ಹೇಳಿ ಕಳಿಸ್ತೀನಿ ಇಂತಿಂಥ ಪಾಯಿಂಟ್ ಮಾಡಿ ಅಂತ. ಅವ್ರ ಜೂನಿಯರ್ ಅವ್ರ ಪಾಪ. ಹಾಗೆ ಕೇಳಿದ್ದಕ್ಕೆ ನಾನು ಮಾಡಿ ಅಂತ ಹೇಳಿದಾಗ ಅದನ್ನು ಮಾಡಿದರೆ ಒಂದು 10 minutes ಎದ್ದು ಕೂತ್ಕೊಂಡಿದ್ದಾರೆ ಅವರು ಕೋಮಾದಿಂದ. ಅದು ಭಾಳ ಖುಷಿ ಆಯಿತು ಒಂದು. ಆಮೇಲೆ ಸಯಾಟಿಕಾ ಪೇನ್ ಅಂತ ಹೇಳ್ಬಿಟ್ಟು ಕುಸ್ಮಮ್ಮ ಅಂತ ಒಬ್ಬರು, ಅವರು ಎಲ್ಲೆಲ್ಲ ಒದ್ದಾಡಿ ಇದು ಮಾಡಿ ನನ್ನ ನಂಬರ್ ತೊಗೊಂಡು ಕಾಲ್ ಮಾಡಿದರು. ನನ್ನನ್ನು ನೋಡ್ಲಿಕ್ಕೆ ಬರಲಿಲ್ಲ, ಜಸ್ಟ್ ನಾನು ಫೋನಲ್ಲಿ ಹೇಳಿದೆ. ಈಗ ಮತ್ತೆ ಎಲ್ಲ ಕಳಿಸ್ದೆ ಪಾಯಿಂಟ್ಸ್, ಒಂದು ಚಿತ್ರ ಕಳಿಸ್ಬಿಟ್ಟು ಇಂತಿಂಥ ಪಾಯಿಂಟ್ ಪ್ರೆಸ್ ಮಾಡಿ ಅಂತ. ಅದು ಮಾಡಿದ ತಕ್ಷಣ ರಿಲೀವ್ ಆಗಿಬಿಟ್ಟು ಚೆನ್ನಾಗಿ ಅವ್ರು ಇಡೀ ಊರೆಲ್ಲ ಓಡಾಡಿದ್ರಂತೆ. ಅದು ಖುಷಿ, ಅದೊಂದು ಖುಷಿ ಆಯಿತು. ಅಂದರೆ ಸ್ಪಾಟಲ್ಲಿ ಆಯ್ತಲ್ವ ಅದು. ಹಾಗೆ ಮತ್ತು ಇನ್ನೊಂದು ಚಿಕ್ಕ ಮಗು ಬಂದಿತ್ತು, 4 ವರ್ಷದ ಮಗು. 7 ವರ್ಷದ ತನಕ ಅವ್ನು ಬರೀ ಅಸ್ತಮಾ ಅಂತ ಹೇಳ್ಕೊಂಡು ತುಂಬ ಸಫರ್ ಆಗಿದ್ರು. ಆವಾಗ ಅವ್ರಿಗೆ ಗೊತ್ತಾಗಲಿಲ್ಲ ಪೇರೆಂಟ್ಸ್ಗೆ ಕೋಲ್ಡಿಂದ ಬಂದಿದೆ ಅಂತ ಹೇಳಿ ಬರೀ ಅವ್ನು ಹೀಟೇ ಕೊಡ್ತಾಯಿದ್ರು. ಸೊ ಅದು ಬಂದಿರೋದು ಹೀಟಿಂದ. ಆ್ಯಕ್ಚುಲಿ ಆ ಮಗು ಇನ್ನೂ ಹೀಟ್ ಜಾಸ್ತಿ ಆಗಿ ಮುಂದಕ್ಕೆ ಏನಾಗ್ತಿತ್ತೋ ಗೊತ್ತಿಲ್ಲ. ಅದು ಗೊತ್ತಾದ ಕೂಡಲೇ ನಾನು ಫುಲ್ಲು ಎಲ್ಲ ಚೇಂಜ್ ಮಾಡಿಸಿಬಿಟ್ಟೆ. ಎಳ್ನೀರು ಕುಡಿಲಿಕ್ಕೆ ಹೇಳಿದೆ, ಆಗ ಎಲ್ಲ ತೆಗೀರಿ, ಸ್ವೆಟ್ರೆಲ್ಲ ಏನು ಹಾಕಬೇಡಿ ಅಂತ. ಇವತ್ತು ಆ ಮಗು ಖುಷಿನಲ್ಲಿ ಶಾಲೆಗೆ ಹೋಗೋದು ಎಲ್ಲ ಮಾಡ್ಕೊಂಡಿದೆ. ಸೊ ಇವೆಲ್ಲ ನೋಡಬೇಕಾದ್ರೆ ಒಂದು ಇದೆಲ್ಲ ಒಂದು ಅದ್ಭುತ ಮಾಡೋಕ್ಕೆ ಸಾಧ್ಯ ಇದೆ ಆಯುರ್ವೇದ, ಆಕ್ಯುಪ್ರೆಷರ್, ಕಲರ್ ಥೆರಪಿಯಿಂದ ಅಂತ ನಂಗೆ ಚೆನ್ನಾಗಿ ಮನದಟ್ಟಿದೆ. ಈ ಒಂದು ಚಿಕಿತ್ಸೆಯ ಜೊತೆಗೆ ಏನಾದರೂ ವಿಶೇಷ ಸಾಧನೆಗಳನ್ನು ಮಾಡಬೇಕಾಗ್ತದೆ ಚಿಕಿತ್ಸಕರು? ಧ್ಯಾನ, ಪ್ರಾಣಾಯಾಮ, ಯೋಗ? 100%. ಏಕೆಂದರೆ ಇದು ಎನರ್ಜಿ ಲೆವೆಲ್ನಲ್ಲಿ ವರ್ಕ್ ಮಾಡೋದು ನಾವು ಎನರ್ಜಿ ಹೀಲರ್ಸು. ನೆಕ್ಸ್ಟ್ ನೀವು ಡಾಕ್ಟರ್ಸ್ ಅಂತ ಹೇಳಿದ್ರೆ ಅವರೆಲ್ಲ ಕೆಮಿಕಲ್ ಲೆವೆಲ್ನಲ್ಲಿ ನೋಡ್ತಾರೆ. ಅದು ಬಿಟ್ಟರೆ ಇನ್ನು ಡ್ಯಾಮೇಜ್ ಆದರೆ ಹಾರ್ಟು, ಕಿಡ್ನಿ ಅದಕ್ಕೆಲ್ಲ ಡ್ಯಾಮೇಜ್ ಆಯಿತು ಅಂದರೆ ಸ್ಟ್ರಕ್ಚರಲ್ ಲೆವೆಲ್ಲು, ಅದು ಸರ್ಜನ್ಸ್ ನೋಡ್ತಾರೆ.
ಸೊ ಇಲ್ಲಿ ಏನಾಗಿದೆ, ಕೆಮಿಕಲ್ ಲೆವೆಲ್ನಲ್ಲೂ ನಮಗೆ ಬೇಕಾಗ್ತದೆ. ಈಗ ಎಮರ್ಜೆನ್ಸಿ ಟೈಮಲ್ಲಿ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ತುಂಬ ಮಿತಿ ಮೀರಿದ್ರೆ ಅವರ ಹತ್ರನೇ ಆಗಬೇಕದು. ಸೊ ಆ ಕೆಮಿಕಲ್ ಲೆವೆಲ್ನಲ್ಲಿ ಅವ್ರು ಚೆಕ್ ಮಾಡ್ತಾರೆ. ಅದು ಬಂದಾದ್ಮೇಲೆ ಗೊತ್ತಾಗೋದು. ಈಗ ಎಲ್ಲ ಏನು ಎಕ್ವಿಪ್ಮೆಂಟ್ಸ್ ಇದೆ, ಕಾಯಿಲೆ ಬಂದಾದ ಮೇಲೆ ಹೇಳ್ತದೆ ಅದು ಬಂದಿದೆ, ಈ ಥರ ಇದೆ ಅಂತ ಹೇಳ್ಕೊಂಡು. ಬಟ್ ವೇರಸ್ ನಾಡೀಶ್ವರದಲ್ಲಿ ಏನಾದ್ರು ಬರೋಕ್ಕಿಂತ ಮುಂಚೆನೇ ಹೇಳ್ತದೆ ಅದು. ಸರ್ ಕಂಡು ಹಿಡಿದಿರೋದು ಹೇಗಿದೆ ಅಂದರೆ, ಕಾಯಿಲೆ ಬರೋಕ್ಕಿಂತ ಮುಂಚೆನೇ ಹೇಳುತ್ತೆ. ಈಗ ಮುನ್ಸೂಚನೆ, ಇಲ್ಲಿ ಲಿವರ್ ಪ್ರಾಬ್ಲಮ್ ಆಗಿದೆ, ಎನರ್ಜಿ ಅಲ್ಲಿಗೆ ಫ್ಲೋ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ನಾವು ಈಗ ಎವ್ರಿ ಮಂತ್ ಒಂದು ಚೆಕಪ್ ಮಾಡ್ಕೊಳ್ಳೋದು ಒಳ್ಳೇದು ಎಲ್ಲರಿಗೂ ಅಂತ ಅನಿಸುತ್ತೆ ನಾಡೀಶ್ವರ. ಯಾಕೆ ಅಂದರೆ ಎನರ್ಜಿ 3 months 4 months ಕಂಟಿನ್ಯೂಸ್ ಆಗಿ ಹೀಟ್ ಎನರ್ಜಿನೇ ಹೋಗ್ತಾ ಇದೆ ಲಿವರ್ಗೆ ಅಂದರೆ ಆಬ್ವಿಯಸ್ಲಿ ಲಿವರ್ಗೆ ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಇಲ್ಲಿ ನೀವು 1 ತಿಂಗಳಲ್ಲಿ ಚೆಕ್ ಮಾಡೋಕೆ ನಮ್ಗೆ ಗೊತ್ತಾದ ತಕ್ಷಣ ನಾವು ಅದನ್ನು ಡೈವರ್ಟ್ ಮಾಡ್ತೀವಿ. ಅದನ್ನು ಹೊರಗೆ ತೆಗೆಯೋದು ಹೆಂಗೆ ಅಂತ ಮಾಡ್ತೀವಿ, ಇಲ್ಲದಿದ್ದರೆ ಡೈವರ್ಟ್ ಮಾಡ್ತೀವಿ. ಸೊ ಈ ಥರದ್ದು ಮಾಡೋಕ್ಕೆ ಸಾಧ್ಯತೆ ಇದೆ ಆಕ್ಯುಪ್ರೆಷರ್ನಲ್ಲಿ. ಸೊ ಕಲರ್ನಲ್ಲೂ ಕಲರ್ ಇಸ್ ಲೈಕ್ ಸಡನ್ನಾಗಿ ಏನಾದರೂ ಪೇಯ್ನ್ ಬಂತು, ಎಲ್ಲೋ ಬ್ಲಾಕ್ ಆಗಿಬಿಟ್ಟಿದೆ ಅಂತ ರಿಲೀಸ್ ಮಾಡಲಿಕ್ಕೆ ಕಲರನ್ನು ಯೂಸ್ ಮಾಡ್ಬೋದು. ಮತ್ತು ಎಲ್ಲಿ ಬಾಡಿನಲ್ಲಿ ಪೇಯ್ನ್ ಬರ್ತದೆ, ಇದು ಸರಿ ಕೇಳ್ಕೊಳ್ಬೇಕೆಲ್ಲ, ಪೇಯ್ನ್ ಎಲ್ಲಿ ಬರ್ತದೆ ಬಾಡಿಯಲ್ಲಿ ಅಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ಆ ಬ್ಲಾಕ್ನ ನೀವು ತೆಗಿಬೇಕು. ಅಂದರೆ ನೋವಿಂದನೇ ತೆಗಿಬೇಕು. ನೋವು ಅಂತ ನೀವು ಮುಟ್ಟದೆ ಕೂತ್ಕೊಂಡ್ರೆ ಆ ಬ್ಲಾಕ್ ಹಾಗೆ ಇರುತ್ತೆ, ಹೋಗೋದಿಲ್ಲ. ಯಾವಾಗ ಅದನ್ನು ಪ್ರೆಷರೈಸ್ ಮಾಡ್ತೀವಿ ಅವಾಗ ತೆಗೆದು ಹೇಗೆ ಅದಕ್ಕೆ ಮರ್ಮ ಚಿಕಿತ್ಸೆ ಅಥವಾ ಮರ್ಮ ಚಿಕಿತ್ಸೆನಲ್ಲಿ ಅದುವೇ ಮೇನ್ ಬ್ಲಾಕ್ ರಿಮೂವ್ ಮಾಡೋದು ಹೆಂಗೆ ಅದರಲ್ಲೇ ಮರ್ಮ ಚಿಕಿತ್ಸೆನಲ್ಲಿ ಡೈವರ್ಟ್ ಮಾಡೋದು ಇದೆ. ಈಗ ಬ್ಲಡ್ ಎಲ್ಲೋ ಒಂದು ಕಡೆ ತುಂಬ ಫೋರ್ಸಲ್ಲಿ ಹೋಗ್ತಿದೆ, ಇನ್ನೊಂದು ಕಡೆ ಹೋಗ್ತಿಲ್ಲ ಅಂದಾಗ ಇನ್ನೊಂದು ಕಡೆಗೆ ಫ್ಲೋ ತರೋದು ನಂಗೆ ಗೊತ್ತಿದೆ. ಮರ್ಮ ಪಾಯಿಂಟ್ಸ್ನಲ್ಲಿ ಆ ಫ್ಲೋ ಅಲ್ಲಿಗೆ ಕೊಡಬೇಕು ಅಂತ. ಸೊ ಕೆಲವೊಮ್ಮೆ ಏನಾಗುತ್ತೆ, ಒಂದು ಕಡೆ ಒಂದು ಆರ್ಗನ್ ಪ್ರಾಬ್ಲಮ್ ಆಗಿರುತ್ತೆ, ನಾವು ಕೊಡೋ ಪಾಯಿಂಟ್ ಉಂಟಲ್ಲ 10 ಆರ್ಗನ್ಸ್ಗೆ ಯೂಸ್ ಆಗುತ್ತೆ. ಅಂಥ ಪಾಯಿಂಟ್ಸು ಇದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಸ್ಪಾಟ್ ಇದೆಯಲ್ಲ, ಇಲ್ಲಿ ವೆಬ್, ಇಲ್ಲಿ ಯೂನಿಯನ್ ವ್ಯಾಲಿ ಅಂತ ಕರೀತಾರೆ. ಇದನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಇದ್ರೆ ಇಲ್ಲಿ 3 ಮೆರಿಡಿಯಾನ್ಸ್ ಒಟ್ಟಿಗೆ ಬಂದಿರೋಂಥ ತ್ರಿವೇಣಿ ಸಂಗಮ ಅಂತಿರಲ್ಲ, ಆ ಥರ ಶರೀರಕ್ಕೆ ಭಾಳ ಒಳ್ಳೆ ಪಾಯಿಂಟ್ ಇದು. ಆದರೆ ಮೋಷನ್ ಟೈಟ್ ಇದ್ದವ್ರು ಮಾಡಬಾರ್ದು, ಅದರ್ವೈಸ್ ಇಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಈವನ್ ಇದು ಸರ್ ಅದ್ರ ಬಗ್ಗೆನೂ ಹೇಳಿದರು, ಲೈಕ್ ಡೆಲಿವರಿ ಟೈಮ್ನಲ್ಲಿ, ಅಂದರೆ ನಾರ್ಮಲ್ ಡೆಲಿವರಿ ಆಗ್ತಾ ಇರೋ ಟೈಮಲ್ಲಿ ಆ ಪಾಯಿಂಟ್ ಯೂಸ್ ಮಾಡಿದಲ್ಲಿ ಇಮಿಡಿಯೇಟ್ ಡೆಲಿವರಿ ಆಗೋಗ್ಬಿಡುತ್ತೆ. ತುಂಬ ಲೇಟ್ ಆಗೋದು, ಪೇಯ್ನ್ ಅದೆಲ್ಲ ಇರಲ್ಲ, ಇಮಿಡಿಯೇಟ್ ಆಗಿಬಿಡುತ್ತೆ ಅಂತ. ಬಟ್ ಯಾವುದಕ್ಕೂ ಸರ್ನ ಕೇಳ್ಕೊಂಡು ಅದು ಟ್ರೈ ಮಾಡೋದು ಹೇಳಿದ್ರು ಒಂದ್ಸರಿ. ಒಂದೇ ರೋಗ ಅಲ್ಲ, ಏಕಕಾಲದಲ್ಲಿ 3-4 ರೋಗಗಳಿರ್ತವೆ. ಅಂತಹ ಸಂದರ್ಭದಲ್ಲಿ ಯಾವ ರೋಗಕ್ಕೂ ಪ್ರಧಾನವಾಗಿ ನಾವು ತಗೊಳ್ಬೇಕಾಗ್ತದೆ ಅಥವಾ ಬಣ್ಣ ಎಲ್ಲ ರೋಗಕ್ಕೆ ಏಕಕಾಲದ ಬಣ್ಣ ಹಾಕ್ಬೋದಾ? ಇಲ್ಲಿ ಏನಂತಂದ್ರೆ ನಾವು ಕೋಲ್ಡ್ ಹೀಟನ್ನು ನಾವು ರೆಡ್ಯೂಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಪ್ರತಿಯೊಂದು ಬಾಡಿ ಪಾರ್ಟ್ಸ್ ರನ್ ಆಗಬೇಕಂದ್ರೆ ಹೀಟ್ ಬೇಕೇ ಆಗತ್ತೆ, ಆ ಹೀಟಿಂದನೇ ಆಗುತ್ತೆ. ಸೊ ನಾವು ಹೀಟನ್ನು ಒಮ್ಮೆಲೆ ರೆಡ್ಯೂಸ್ ಮಾಡೋದಿಲ್ಲ, ಬೇರೆ ಎಲ್ಲ ಪಾಯಿಂಟ್ಸ್ ಎಲ್ಲ ನೋಡ್ತೀವಿ ಎಲ್ಲೆಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ. ಸೊ 1 by 1 ಮಾಡೋಕ್ಕಾಗುತ್ತೆ. ಅಟ್ ಎ ಟೈಮ್ ಅದು ಎಕ್ಸ್ಪರ್ಟ್ ಆಗಿರಬೇಕು. ಅಟ್ ಎ ಟೈಮ್ 2-3 ಮೆರಿಡಿಯಾನ್ಸ್ ಮೇಲೂ ಕೆಲಸ ಮಾಡ್ಬೋದು. ಇಲ್ಲದ್ರೆ ನಾವು ಜೂನಿಯರ್ಸ್ಗೆಲ್ಲ ಹೇಳೋದು ಬೇಡ, ಹಂಗೆ ಮಾಡಿಬಿಡಿ, ಸಿಂಗಲ್ ಪಾಯಿಂಟೇ ಮಾಡಿರ್ತೀವಿ. ಯೂಶ್ವಲಿ ಬ್ಲಾಕ್ ಆಗಿರೋ ಮೆರಿಡಿಯಾನ್ಸ್ನ ಮಾತ್ರ ರಿಲೀವ್ ಮಾಡಿ ಅಂತ ಹೇಳ್ತೀವಿ. ಡೈವರ್ಟ್ ಮಾಡೋದೆಲ್ಲ ಸ್ವಲ್ಪ ಕಷ್ಟದ ಕೆಲಸ, ಮಾಡಬಾರ್ದು ಗೊತ್ತಿಲ್ಲದೆ. ಈಗ ಒಂದು ಬಣ್ಣವನ್ನು ಹಚ್ಚಿದ ಮೇಲೆ ಎಷ್ಟು ಸಮಯ ಇರಬೇಕು? ಅದು 2 to 4 hours 2 to 4 hours ಬೇಕು. 2 to 4 hours ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಬಟ್ ವೇರಸ್ ಬ್ಲ್ಯಾಕ್ ಕಲರು ನೈಟ್ ಟೈಮ್ಸ್ ಹಚ್ಬೋದು. ನೈಟ್ ಟೈಮ್ಸಲ್ಲಿ ಬೆಳಿಗ್ಗೆನೂ ಹಚ್ಬೋದು. ಬೆಳಗ್ಗೆನೂ ಹಚ್ಬೋದು. ಬೆಳಗ್ಗೆ ಬ್ಲ್ಯಾಕ್ ಇಸ್ ಅ ವೆರಿ ಗುಡ್ ಇದು ಇನ್ಫೆಕ್ಷನ್ ಕ್ಲಿಯರ್ ಮಾಡೋಕ್ಕೆ ಮೇಯ್ನಾಗಿ. ಬ್ಲ್ಯಾಕು ಇನ್ಫೆಕ್ಷನ್ ಕ್ಲಿಯರ್ ಮಾಡೋಕ್ಕೆ, ಸ್ಕೈ ಬ್ಲೂ ಬ್ಲಡ್ ಸರ್ಕ್ಯುಲೇಷನ್ ಮಾಡಲಿಕ್ಕೆ, ಆಮೇಲೆ ಪರ್ಪಲು ಲಿಟಲ್ ಮಾಯ್ಶ್ಚರ್ ಕ್ರಿಯೇಟ್ ಮಾಡುತ್ತದು. ಆಮೇಲೆ ಇಟ್ ಕ್ಲೀನ್ಸ್ ಆಫ್ ಸ್ಕಿನ್ಗೆಲ್ಲ ನಾವು ಅದನ್ನೇ ಯೂಸ್ ಮಾಡ್ತೀವಿ. ಆಮೇಲೆ ಗ್ರೀನು ನೀರಿನ ಅಂಶ ಕಡಿಮೆ ಇದ್ದರೆ, ಹೆಚ್ಚು ಕಡಿಮೆ ಇದ್ದರೆ ಅದು ಸರಿ ಮಾಡೋಕ್ಕಾಗತ್ತೆ. ಮತ್ತು ಹಳದಿ ಬಂದು ಪೃಥ್ವಿಗೆ ಯೂಸ್ ಮಾಡ್ತೀವಿ. ಅದನ್ನಾದರೂ ಬೋನ್ ಏನಾದರೂ ಸ್ವಲ್ಪ ಡೆಲಿಕೇಟ್ ಇದೆ ಅಂದರೆ ಬೋನ್ ಸ್ಟ್ರಾಂಗ್ ಆಗಲಿಕ್ಕೆ ಆದರೆ ಯೆಲ್ಲೋ ಕಲರ್ ಯೂಸ್ ಮಾಡ್ಬೋದು. ಆಮೇಲೆ ಈ ಹರ್ನಿಯಾ ಎಲ್ಲ ಆಗಿಬಿಟ್ಟಿರುತ್ತೆ, ಅದಕ್ಕೆ ಯೆಲ್ಲೋ ಕಲರ್ ಯೂಸ್ ಮಾಡ್ಬೋದು. ಹರ್ನಿಯಾ ಆದವ್ರಿಗೆ ಯೆಲ್ಲೋ ಕಲರ್ ಹಾಕಿದ ತಕ್ಷಣ ಅದು ಪುನಃ ರೀಇನ್ಸ್ಟೇಟ್ ಆಗುತ್ತೆ. ಲೈಕ್ ನಮ್ಮದೇ ಒಬ್ಬರು, ಐ ಡೋಂಟ್ ವಾಂಟ್ ಟು ಟೆಲ್ ಹರ್ ನೇಮ್, ಅವರೊಬ್ಬರು ಕಾರ್ಪೊರೇಟ್ರು, ವಯಸ್ಸಾದವರು, ಅವರಿಗೆ ಪ್ರಾಬ್ಲಮ್ ಆಗಿಬಿಟ್ಟಿದ್ದು ಹಾಗೆ ಹರ್ನಿಯಾ ಪ್ರಾಬ್ಲಮ್ ಆಗಿ, ಲೈಕ್ ಶಿ ಸೆಡ್ ನಾನು ಏನು ಮಾಡೋದು, ನಾನು ಹಾಸ್ಪಿಟ್ಲಿಗೆ ಹೋಗೋದಿಲ್ಲ, ಹೇಗಾದರೂ ಮಾಡಿ ಸರಿ ಆಗಬೇಕಂತ. ಆಗ ಬಂದಾಗ ಅವ್ರಿಗೆ ನಾನು ಅದು ಕಲರ್ ಕೊಟ್ಟ ಮೇಲೆ ಯೆಲ್ಲೋ ಕಲರು ಸರಿ ಆಯಿತು. ಅವ್ರಿಗೆ ಭಾಳ ಖುಷಿನಲ್ಲಿ ಅವರು, ಅಂದರೆ ಅವ್ರ ಯೂಟ್ರಸ್ ಕೆಳಗೆ ಬಂದುಬಿಟ್ಟಿತ್ತು ಫುಲ್ಲು. ಆಮೇಲೆ ಅದು ಫುಲ್ಲು ರೀಇನ್ಸ್ಟೇಟ್ ಆಗಿಬಿಟ್ಟು ಚೆನ್ನಾಗಿ ಆದಮೇಲೆ ಅವ್ರು ಹೇಳ್ತಾರೆ, ಇದೆಲ್ಲ ಸಾಧ್ಯನಾ ಕಲರಿಂದ ಅಂತ ಹೇಳ್ಬಿಟ್ಟು. ಸೊ ಕಲರ್ಸ್ ಡಸ್ ವಂಡರ್ಫುಲ್ ಥಿಂಗ್ಸ್.
ಈಗ ತಾವು ತತ್ವಗಳ ಬಗ್ಗೆ ಹೇಳಿದ್ರಿ. ಈಗ ಒಂದೊಂದು ಬೆರಳಿಗೂ ಒಂದೊಂದು ತತ್ವಗಳು ಅದನ್ನ ಪ್ರತಿನಿಧಿಸ್ತದೆ. ಈಗ ಹೆಬ್ಬೆರಳು ಇದು ಫೈರ್, ಅಗ್ನಿ ತತ್ವ. ಅಗ್ನಿ ತತ್ವ. ಈಗ ನಿಮ್ಗೆ ಜಾಸ್ತಿ ಅಗ್ನಿ ಜಾಸ್ತಿ ಆಗ್ಬಿಟ್ಟು ಆ ತರ ಆದಾಗ ಇದನ್ನ ಹಿಂಗ್ ಫೋಲ್ಡ್ ಮಾಡಿ ಹಿಂಗ್ ಮುಷ್ಟಿ ಹಿಡ್ಕೊಂಡಾಗ ಆಗ ನಿಮ್ಗೆ ಅದು ಕಡಿಮೆ ಮಾಡ್ತದೆ, ಫೈರ್ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಸೊ ದಿಸ್ ಇಸ್ ವಾಯು, ವಾಯು ಬೆರಳು ಇದು. ಹಾಗೆ ಇದು ಆಕಾಶ, ಇದು ಪೃಥ್ವಿ, ಇದು ಜಲ. ಸೊ ಇದನ್ನೇ ಇಟ್ಕೊಂಡು ಮುದ್ರಾಸ್ ನಾವು ಮಾಡೋದು. ಮುದ್ರಾಸ್ನಲ್ಲೂ ಫ್ಯಾಂಟಾಸ್ಟಿಕ್ ವರ್ಕ್ ಆಗುತ್ತೆ ಮುದ್ರಾಗಳು ಕೂಡ. ಜಸ್ಟ್ ಮಿಡಲ್ ಫಿಂಗರ್ ಆ್ಯಂಡ್ ದಿ ಥಂಬ್. ನೆನ್ನೆನೆ ಹೇಳಿದೆ ಒಬ್ಬರಿಗೆ, ಇದನ್ನ ಹೀಗೆ ಮಾಡ್ತಾ ಇದ್ರೆ, ಪ್ರೆಸ್ ಮಾಡ್ತಾ ಇದ್ರೆ ಎಕ್ಸಸ್ ಗ್ಯಾಸು, ಬ್ಲೋಟಿಂಗ್ ಎಲ್ಲ ಇದ್ರೆ, ಹೊಟ್ಟೆ ಫುಲ್ಲು ಬ್ಲೋಟಿಂಗ್ ಇದೆ, ಅವಾಗ ನಮಗೆ ಏನು ಮಾಡೋದು ಆಗಲ್ಲ, ಟ್ಯಾಬ್ಲೆಟ್ ತಗೋಬೇಕು ಅಂತಂದು ಏನಿಲ್ಲ. ಜಸ್ಟ್ ಹಿಂಗೆ 5 ನಿಮಿಷ ಮಾಡಿ ನೀವೇ ನನಗೆ ಫೋನ್ ಮಾಡ್ತೀರಾ, ಎಷ್ಟು ಕ್ಲಿಯರ್ ಆಯ್ತು ಇಷ್ಟು ಬೇಗ ಹೆಂಗೆ ಅಂತ. ಇಟ್ ವರ್ಕ್ಸ್ ಲೈಕ್ ದಟ್. ಇನ್ನು ಕೆಲವರು ಮಾಡ್ತಾ ಇರ್ತದೆ, ಏನಾದ್ರು ಸಮಯ ಸಿಕ್ಕಿದಾಗ ಉಗುರುಗಳನ್ನು ಉಜ್ತಾ ಇರ್ತಾರೆ. ಇದು ಕೂದಲು ಉದುರುದಕ್ಕೆ ಬಹಳ ಅದಕ್ಕೆ ಅಂತ ಅವಾಗ್ಲೂ ಸಹ ನಾವು ಚಿಕ್ಕದ್ರಲ್ಲಿ ಹೀಗೆ ಮಾಡ್ತಿದ್ವಿ. ಅದೊಂದು ಅವಾಗ್ಲಿಂದ ಕೆಲವರು ಮಾಡ್ತಾರೆ, ಏನಕ್ಕೆ ಮಾಡ್ತಾ ಇದ್ರೆ ಗೊತ್ತಿಲ್ಲ, ಯಾಕೆ ಯಾರ ಮಾಡಿದ್ರು ಅಂತ ಮಾಡ್ತಾ ಇದಾರೆ. ಇವನ್ ಡಯಾಬಿಟೀಸ್ಗೆ ನೋಡಿ ಹೇಳ್ತೀನಿ, ಇಲ್ಲಿ ರಿಂಗ್ ಫಿಂಗರ್ ಇದೆಯಲ್ಲ, ರಿಂಗ್ ಫಿಂಗರ್ ಚೂರ್ ಕೆಳಗೆ ಈ ಪಾಯಿಂಟ್, ಇಲ್ಲಿ ಪ್ರೆಸ್ ಮಾಡ್ತಾನೇ ಇದ್ರೆ ದಿನ ಬೆಳಗ್ಗೆ ಸಾಯಂಕಾಲ ಪ್ರೆಸ್ ಮಾಡ್ತಿರ್ಬೇಕು. ಡಯಾಬಿಟೀಸ್ ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ ಆಮೇಲೆ ಅವರಿಗೆ. ಅದೆಷ್ಟು ವಂಡರ್ಫುಲ್ ಪಾಯಿಂಟ್. ಸೊ ನಾನು ನೋಟಿಸ್ ಮಾಡ್ತಾ ಇದ್ದೆ ಇದು.